ಕೆಫೆ ಕಾರ್ಟ್ ಮತ್ತು ವಿಎಂ ಕಸ್ಟಮ್ಸ್ ಸಹಭಾಗಿತ್ವದಲ್ಲಿ ಮೊಟ್ಟಮೊದಲ ಬಾರಿಗೆ ಬೈಕ್ ರೇಸ್ ಅನ್ನ ನಗರದ ಕಣ್ಣೂರಿನಲ್ಲಿರುವ ಕೆಫೆ ಕಾರ್ಟ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಬೈಕ್ ರೈಡರ್ಸ್ನಲ್ಲಿ ರಾಷ್ಟ್ರಮಟ್ಟದ ರೈಡರ್ಸ್ ಭಾಗಿಯಾಗಿದ್ರು. ಮೊಟ್ಟಮೊದಲ ಬಾರಿಗೆ ಮಂಗಳೂರಿನಲ್ಲಿ ಬೈಕ್ ರೇಸ್ ಅನ್ನ ಆಯೋಜಿಸಿದ್ದು, ಇದರಲ್ಲಿ ಕೊಚ್ಚಿ ಹಾಗೂ ಮಂಗಳೂರಿನ ಬೈಕ್ ರೈಡರ್ಸ್ ಮಾತ್ರವಲ್ಲದೆ ಇತರ ಕಡೆಗಳಿಂದ ಬೈಕ್ ರೈಡರ್ಸ್ಗಳು ಆಗಮಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಇನ್ನು ರಾಷ್ಟ್ರಮಟ್ಟದ ಬೈಕ್ ರೈಡರ್ಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಕೆಫೆ ಕಾರ್ಟ್ ಮತ್ತು ವಿಎಂ ಕಸ್ಟಮ್ಸ್ ಸಹಭಾಗಿತ್ವದಲ್ಲಿ ಕಣ್ಣೂರಿನಲ್ಲಿರುವ ಕೆಫೆ ಕಾರ್ಟ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಹಲವಾರು ಮಂದಿ ಬೈಕ್ ಪ್ರೇಮಿಗಳು ಭಾಗವಹಿಸಿದ್ರು. 100cc, 200cc ಗೇರ್, 2 ಸ್ಟ್ರೋಕ್, 4 ಸ್ಟ್ರೋಕ್ನಲ್ಲಿ ಓಪನ್ ಸ್ಪರ್ಧೆಯನ್ನ ನಡೆಸಲಾಯಿತು. ಬೆಸ್ಟ್ ಹೆಲ್ಮೆಟ್, ಬೆಸ್ಟ್ ಬೈಕ್, ಬೆಸ್ಟ್ ಹಾರ್ನ್ ಹೀಗೆ ವಿವಿಧ ಸ್ಪರ್ಧೆಯನ್ನ ಆಯೋಜಿಸಿ ಇದರಲ್ಲಿ ವಿಜೇತರಾದವರಿಗೆ ಗಿಫ್ಟ್ ವಾಚರ್ ಅನ್ನ ನೀಡಲಾಯಿತು. ಇನ್ನು ಬೈಕ್ ರೇಸ್ನಲ್ಲಿ ಪ್ರಥಮ ಸ್ಥಾನವನ್ನ ಇರ್ಷಾನ್ ಪೂಜಾರಿ, ದ್ವಿತೀಯ ಸ್ಥಾನವನ್ನ ದೀಕ್ಷಿತ್ ಉಚ್ಚಿಲ್, ತೃತೀಯ ಸ್ಥಾನವನ್ನ ಶಹಾಜ್ ಪಡೆದುಕೊಂಡ್ರು. ರಾಷ್ಟ್ರಮಟ್ಟದ ಬೈಕ್ ರೈಡರ್ ಶುಭ್ರಾ ಪಡಿವಾಲ್ ರವರು ವಿಜೇತರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ರು. ಈ ವೇಳೆ ಕೆಫೆ ಕಾರ್ಟ್ ಮಾಲಕರಾದ ನಿಶಾಂತ್ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.